ಗಮನಿಸಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿನ ಮೂಲ ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಇನ್ನೂ ಕೂಡ ಈ ಬಗ್ಗೆ ಸಮರ್ಪಕವಾದ ಮಾಹಿತಿಗಳನ್ನು ಕೊಡುವಲ್ಲಿ ಯಾರು ಕೂಡ ಸಫಲರಾಗಿಲ್ಲ. ಹೀಗಾಗಿ ಇದರ ಬಗ್ಗೆ ತನಿಖೆಗಳು ನಡೆಯಬೇಕು, ಆದಷ್ಟು ಶೀಘ್ರವಾಗಿ ಮಾಹಿತಿಗಳನ್ನು ಕೊಡಬೇಕು ಎನ್ನುವಂತಹ ಆಗ್ರಹಗಳು ಬಲವಾಗಿ ವ್ಯಕ್ತವಾಗ್ತಾ ಇದೆ. ಅದರ ಪರಿಣಾಮ ಈಗ ರಾಜ್ಯ ಸರ್ಕಾರದ ಮೇಲೆ ಕೂಡ ಒತ್ತಡಗಳು ಬರ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವನ್ನು ಈಗ ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ಈ ಒಂದು ಸೋಂಕಿನ ಮೂಲದ ಬಗ್ಗೆ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ಕೂಡ ಜಿಲ್ಲೆಗೆ ಕಳುಹಿಸಿಕೊಡ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಕೂಡ ಲಭಿಸ್ತಾ ಇದೆ. ಆರೋಗ್ಯ ವಿಶ್ವವಿದ್ಯಾನಿಲಯದ ತಜ್ಞರ ತಂಡವನ್ನು ಜಿಲ್ಲೆಗೆ ಕಳುಹಿಸಿಕೊಟ್ಟು ಜಿಲ್ಲೆಯಲ್ಲಿ ಏಪ್ರಿಲ್ 19ರಂದು ಏನು ಮೃತಪಟ್ಟ ಮಹಿಳೆ ಯಾರಿದ್ದಾರೋ ಆ ಬಳಿಕ ಕಂಡು ಬಂದಿರುವಂತಹ ಪ್ರಕರಣಗಳ ಮೂಲ ಯಾವುದು, ಅಂದರೆ ಪ್ರಥಮ ಸೋಂಕಿನ ಮೂಲ ಯಾವುದು ಅನ್ನುವಂತಹ ವಿಚಾರವನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಲಾಗಿದೆ. ಪಡೀಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆ ಸೇರಿದ ಹಾಗೆ ಜಿಲ್ಲೆಯಲ್ಲಿ ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ಆ ಒಂದು ಪ್ರಕರಣದಿಂದ ಆರಂಭಗೊಂಡಂತಹ ಪಾಸಿಟಿವ್ ಪ್ರಕರಣಗಳು ಆ ಬಳಿಕ ನಿರಂತರವಾಗಿ ಏರಿಕೆಯನ್ನು ನೋಡ್ತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ಸಮಗ್ರವಾದ ತನಿಖೆ ನಡೆಸುವುದಕ್ಕೆ ಮುಂದಾಗಿದೆ. ಅದಕ್ಕಾಗಿ ಬೆಂಗಳೂರಿನಿಂದ ಪರಿಣತರ ತಂಡವೊಂದನ್ನು ಈಗ ಜಿಲ್ಲೆಗೆ ಕಳುಹಿಸಿಕೊಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕು ಹರಡೋದಿಕ್ಕೆ ಪಡೀಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆ ಹಾಗೂ ಬಂಟ್ವಾಳದ ಕಸಬಾ ಪ್ರದೇಶ ಕಾರಣವಾಗಿದ್ದು, ಈ ಎರಡೂ ಸ್ಥಳಗಳಿಗೆ ಸೋಂಕು ಬಂದಿದ್ದು ಎಲ್ಲಿಂದ? ಬಂಟ್ವಾಳದಿಂದ ಫಸ್ಟ್ ನ್ಯೂರೋಗೆ ಬಂತೋ, ಫಸ್ಟ್ ನ್ಯೂರೋದಿಂದ ಬಂಟ್ವಾಳಕ್ಕೆ ಹೋಯ್ತೋ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂತಹ ಪ್ರಶ್ನೆ. ದಿನನಿತ್ಯ ನಾವು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಆದರೂ ಕೂಡ ಏನು ಅತ್ತ ಕಡೆಯಿಂದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದೆ. ಒಂದು ಹಂತದಲ್ಲಿ ತನಿಖೆಯನ್ನು ಮಾಡಿ ಮಧ್ಯಂತರ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಆದರೆ ನಿಖರವಾದ ಮೂಲ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಹೇಳಿರುವಂತಹ ಮಾತು, ನಾವು ಕೇರಳ ಸರ್ಕಾರದಿಂದ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇರಳ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಬೇಕು. ಅಲ್ಲಿಂದ ಈ ಆಸ್ಪತ್ರೆಗೆ ಯಾರೆಲ್ಲ ಬಂದಿದ್ರೋ ಅವರಲ್ಲಿ ಯಾರಾದರೂ ಸೋಂಕಿಗೆ ತುತ್ತಾದವರು ಇದ್ದಾರೋ ಅಥವಾ ಯಾರಾದರೂ ಕ್ವಾರಂಟೈನ್ಗೆ ಒಳಪಟ್ಟವರಿದ್ದಾರೋ ಅನ್ನುವಂಥ ಮಾಹಿತಿಗಳೆಲ್ಲವನ್ನೂ ಕೂಡ ಕಲೆ ಹಾಕಿ ಅವರ ಒಂದು ಪರೀಕ್ಷೆಗಳು ಏನಾದರೂ ಆಗಿದ್ದರೆ ಅದರ ವರದಿಗಳನ್ನು ತಾಳೆ ಹಾಕಿ ನೋಡಬೇಕಾಗತ್ತೆ. ಆ ಬಳಿಕ ನಿಖರವಾದ ಸೋಂಕಿನ ಮೂಲ ಯಾವುದು ಅನ್ನುವಂತಹ ಮಾಹಿತಿಯನ್ನು ಕೊಡೋದಿಕ್ಕೆ ಸಾಧ್ಯ ಎನ್ನುವಂತಹ ವಿಚಾರಗಳನ್ನು ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಇದು ಮತ್ತಷ್ಟು ವಿಳಂಬವಾಗಬಹುದು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರ ಒಂದು ತಜ್ಞರ ತಂಡವನ್ನು ಜಿಲ್ಲೆಗೆ ಕಳುಹಿಸಿಕೊಡ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಲಭಿಸ್ತಾ ಇದೆ. ಇರುವಂತಹ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಏನಿದೆ, ಈ ಒಂದು ಆಸ್ಪತ್ರೆಯ ಸಂಪರ್ಕದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 18 ಪ್ರಕರಣಗಳು ಕಂಡುಬಂದಿದ್ವು. ಭಟ್ಕಳದಲ್ಲಿ 21 ಪ್ರಕರಣಗಳು ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಕೋವಿಡ್-19 ಪ್ರಕರಣಗಳು ಪಾಸಿಟಿವ್ ಆಗಿ ಬಂದಿದ್ವು. ಈ ಮೂಲಕ ಈ ಒಂದು ಆಸ್ಪತ್ರೆಯ ಸಂಪರ್ಕದಿಂದಲೇ ಒಟ್ಟು 41 ಮಂದಿಗೆ ಸೋಂಕು ತಗುಲಿರುವಂತಹ ವಿಚಾರಗಳು. ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದ ತಂಡ ಸೋಂಕಿನ ಬಗ್ಗೆ ಒಂದು ಹಂತದಲ್ಲಿ ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಮಾಡಿ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದೆ. ಸೋಂಕು ಕೇರಳದಿಂದ ಹರಡಿರಬಹುದು ಎನ್ನುವಂಥ ಒಂದು ಶಂಕೆಯನ್ನು ಈ ಒಂದು ವರದಿಯಲ್ಲಿ ವ್ಯಕ್ತಪಡಿಸಲಾಗಿದ್ದು, ಹೆಚ್ಚಿನ ತನಿಖೆಗಾಗಿ ರಾಜ್ಯ ಸರ್ಕಾರದ ನೆರವನ್ನು ಕೇಳಲಾಗಿದೆ. ಅಂದರೆ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಕೇರಳ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದು ಅಲ್ಲಿಂದ ಆರೋಗ್ಯ ಇಲಾಖೆಗೆ ಸೂಚನೆಗಳನ್ನು ಕೊಟ್ಟು ಆ ಮೂಲಕ ಮಾಹಿತಿಗಳನ್ನು ತರಿಸಿಕೊಳ್ಳಬೇಕಾದಂತಹ ಕೆಲಸಗಳು ಆಗಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಗಳು ಮಾತುಕತೆಯನ್ನು ಮಾಡಿದೆ ಎನ್ನುವಂತಹ ವಿಚಾರವನ್ನು ಕೂಡ ನಿನ್ನೆ ನಮ್ಮ ಜೊತೆಗೆ ಮಾತನಾಡಿದಂತಹ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಹೇಳಿದರು. ಹಂತದಲ್ಲಿದೆ, ನಡೀತಾ ಇದೆ ಅನ್ನುವಂಥದ್ದು. ಆದರೆ ಈ ನಡುವೆ ಈಗ ತಜ್ಞರ ತಂಡವೂ ಕೂಡ ಬಂದು ತನಿಖೆಯನ್ನು ಮಾಡುತ್ತೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇರುವಂಥದ್ದು. ಸೊ ಈಗ ಕೇರಳ ಸರ್ಕಾರದಿಂದ ಮಾಹಿತಿ ಪಡೆಯಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲಾವಕಾಶ ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಮಂಡಿಸಿದ್ರು. ಅದಕ್ಕೆ ಸಚಿವರು ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ. ಕಾಲಾವಕಾಶದಲ್ಲಿ ನಿಗದಿತ ಕಾಲಾವಕಾಶದಲ್ಲಿ ಆದಷ್ಟು ಬೇಗ ಈ ಒಂದು ಸೋಂಕಿನ ಮೂಲವನ್ನು ಪತ್ತೆ ಹಚ್ಚಿ ಎನ್ನುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಈಗ ಸೋಂಕಿನ ಮೂಲ ನಿಗೂಢವಾಗಿದೆ ಎನ್ನುವಂತಹ ವಿಚಾರಗಳ ಮಧ್ಯೆ ಈಗಾಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳ ನೇತೃತ್ವದ ತಂಡ ಏನಿದೆ ತನಿಖೆಯನ್ನ ಮಾಡ್ತಾ ಇದೆ, ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಈ ನಡುವೆ ರಾಜ್ಯ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈಗ ತಜ್ಞರ ತಂಡವನ್ನು ಕೂಡ ಜಿಲ್ಲೆಗೆ ಕಳುಹಿಸಿಕೊಡೋದಕ್ಕೆ ಮುಂದಾಗಿದೆ.
ಸೊ ಈ ಒಂದು ಬದಲಾವಣೆಗಳಿಗೆ ಕಾರಣಗಳೇನು ಅನ್ನುವಂಥದ್ದು ನಾಗೇಶ್ ಈಗ? ಹೌದು ಗೌತಮ್, ಅಂದ್ರೆ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಪತ್ನಿರೋಧದಲ್ಲಿ ಈಗಾಗಲೇ ಒಂದು ಸೋಂಕಿತರ ಸಂಖ್ಯೆ ಈಗಾಗಲೇ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಬೆಂಗಳೂರಿನ ಒಂದು ತಂಡವನ್ನು ಕಳಿಸಿರುವಂತದ್ದು. ಆ ಮೂಲಕ ತನಿಖೆ ಆರಂಭಿಸಲು ಇವತ್ತು ಸಂಜೆ ಒಳಗೆ ಆಗಮಿಸಲಿದ್ದಾರೆ. ಆ ಮೂಲಕ ಆ ತನಿಖೆ ಒಂದು ಆರಂಭವಲ್ಲದೆ ಯಾವ ರೀತಿ ಈ ಒಂದು ಅಲ್ಲಿಂದ ಪ್ರಕರಣ ಕಂಡು ಬರುತ್ತೋ ಮತ್ತು ಯಾರಿಗೆ ಆ ಮೂಲ ಅಂದ್ರೆ ಪತ್ತೆ ಹಚ್ಚಲು ಈಗ ತಂಡ ಈಗ ಬೆಂಗಳೂರಿನಿಂದ ಆಗಮಿಸಿದೆ. ಸದ್ಯದ ಮಟ್ಟಿನಲ್ಲಿ ಅಂದ್ರೆ ಕೇರಳದ ಮೂಲದಿಂದ ಬಂದಿದೆ ಎಂಬ ಒಂದು ಮಾಹಿತಿಯನ್ನು ಕೂಡ ಒಂದು ಕಲೆ ಹಾಕಲು ಈ ಒಂದು ಬೆಂಗಳೂರಿನ ತಂಡ ಹೆಚ್ಚಿನ ಅಂದ್ರೆ ಮಂಗಳೂರಿನ ಆರೋಗ್ಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲಾ ರೀತಿಯಲ್ಲಿ ನೆರವನ್ನು ಸಾಧ್ಯತೆ ಇರುವಂತದ್ದು ಗೌತಮ್. ಓಕೆ, ಅಂದ್ರೆ ಈಗ ಯಾವ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಈಗಾಗಲೇ ಇವರು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಬಳಿಕ ನಾವು ಕೇರಳ ಸರ್ಕಾರದಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಸೊ ಇದು ಯಾವ ಹಂತಕ್ಕೆ ಬಂದಿದೆ, ಈ ಬಗ್ಗೆ ಏನಾದರೂ ಡೀಟೇಲ್ಸ್ಗಳು ಈಗ ಲಭಿಸ್ತಾ ಇದೆಯಾ ಅಂತ? ಹೌದು ಗೌತಮ್, ಅಂದ್ರೆ ಈಗಾಗಲೇ ನಮ್ಮ ಜಿಲ್ಲಾ DH ಆಗಿರುವಂತಹ ಕೆಲವೊಂದು ಅಂದ್ರೆ ನಿನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಕೇರಳ ಸರ್ಕಾರದಿಂದ ಅದೊಂದು ಮಾಹಿತಿ ಸಿಗ್ಬೇಕಾಗತ್ತೆ, ಆ ಮೂಲಕವೇ ಒಂದು ಸರ್ಕಾರ ಅದು ಸಲ್ಲಿಕೆ ಆಗುತ್ತೆ. ಅಂದ್ರೆ ರಾಜ್ಯ ಮತ್ತು ರಾಜ್ಯ ಎರಡು ಸರ್ಕಾರಗಳು ಅಲ್ಲಿ ಮಾತುಕತೆ ನಡೆಸಿ ಮತ್ತೆ ಅದು ಯಾವ ರೀತಿ ಅದು ಕೇಂದ್ರ ಅಂದ್ರೆ ರಾಜ್ಯದಿಂದ ಯಾವ ರೀತಿ ಈ ಪ್ರಕರಣ ಯಾವ ರೀತಿ ಬಂತು ಎಂಬುದರ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ತನಿಖೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಕೇರಳ ಜೊತೆಗೆ ಅಂದ್ರೆ ಕೇರಳ ಸರ್ಕಾರ ಜೊತೆ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಜೊತೆಗೆ ಈಗ ಬೆಂಗಳೂರಿನಿಂದ ತಂಡ ಬರುವಂತಹ ಆ ತಂಡ ಕೂಡ ಯಾವ ರೀತಿ ಅಂದ್ರೆ ಕೆಲವೊಂದು ಯಾವ ರೀತಿ ಪರಿಗಣಿಸುತ್ತೆ ಎಂಬುದನ್ನು ಕಾದು ನೋಡ್ಬೇಕಾಗುತ್ತೆ ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇನ್ನು ಕೇರಳಕ್ಕೂ ಫಸ್ಟ್ ನ್ಯೂಸ್ಗೂ ಇರುವಂತಹ ಲಿಂಕ್ ಏನು ಅನ್ನುವಂತಹ ವಿಚಾರಗಳನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಇಲ್ಲಿನ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯಗಳ ಪ್ರಕಾರ ಕೇರಳದಿಂದಲೇ ಇಲ್ಲಿಗೆ ಸೋಂಕು ಬಂದಿರಬಹುದು ಎನ್ನುವಂಥದ್ದು. ಹೀಗಾಗಿ ಕೇರಳದಲ್ಲಿ ಯಾವಾಗ ಮೊದಲ ಪ್ರಕರಣ ಪತ್ತೆಯಾಗಿದೆ, ಆ ಬಳಿಕ ಇಲ್ಲಿಗೆ ಯಾರೆಲ್ಲ ಬಂದಿದ್ರು, ಯಾವ ಅವಧಿಯಲ್ಲಿ ಬಂದಿದ್ರು ಇತ್ಯಾದಿ ಎಲ್ಲ ವಿಚಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ COVID-19ನ ಮೊದಲ ಪ್ರಕರಣ ಪತ್ತೆಯಾಗಿರುವಂಥದ್ದು ಅಂದ್ರೆ ದೃಢ ಆಗಿರುವಂಥದ್ದು ಅದು ಜನವರಿ 30ರಂದು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 1ರಿಂದ ಏಪ್ರಿಲ್ 20ರವರೆಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಕೇರಳದ ರೋಗಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರ ಮಾಹಿತಿಯನ್ನು ಕೂಡ ಈಗ ಆರೋಗ್ಯ ಇಲಾಖೆ ಕಲೆ ಹಾಕ್ತಾ ಇದೆ. ಈ ಅವಧಿಯಲ್ಲಿ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಒಟ್ಟು 1100 ಅಂದರೆ ಫೆಬ್ರವರಿ 1ರಿಂದ ಏಪ್ರಿಲ್ 20ರವರೆಗೆ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಒಟ್ಟು 1100 ಮಂದಿ ಹೊರ ರೋಗಿಗಳಾಗಿ ಅಂದರೆ OPDಗೆ ಬಂದು ಚಿಕಿತ್ಸೆಯನ್ನು ಪಡೆದಿದ್ರು. 177 ಮಂದಿ ರೋಗಿಗಳು ಒಳ ರೋಗಿಗಳಾಗಿ ಇಲ್ಲಿ ದಾಖಲಾಗಿದ್ರು. ಈ ಎಲ್ಲ ಜನರನ್ನ COVID-19 ಪರೀಕ್ಷೆಗೆ ಒಳಪಡಿಸಿದ್ರೆ ಸೋಂಕು ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತಹ ಮಾತು. ಹೀಗಾಗಿ ಆ ನಿಟ್ಟಿನಲ್ಲಿ ಈಗ ಕೇರಳ ಸರ್ಕಾರದಿಂದ ಪ್ರಯತ್ನಗಳು ಆಗಬೇಕು, ಅಲ್ಲಿಂದ ಸಹಕಾರಗಳು ಸಿಗಬೇಕು ಅನ್ನುವಂತಹ ವಿಚಾರಗಳು ಈಗ ತಿಳಿದು ಬರ್ತಾ ಇರುವಂಥದ್ದು. ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತಹ ರೋಗಿಗಳ ಅಂಕಿಅಂಶವನ್ನು ಈಗ ರಾಜ್ಯ ಸರ್ಕಾರಕ್ಕೆ ಕೊಡಲಾಗಿದೆ. ಕೇರಳ ಸರ್ಕಾರದಿಂದ ರೋಗಿಗಳ ಮಾಹಿತಿ ಬರಬೇಕಾಗಿದೆ. ಆ ಬಳಿಕ ಸೋಂಕಿನ ಮೂಲದ ಬಗ್ಗೆ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ. ಅದುವರೆಗೂ ಕೂಡ ನಾವು ಯಾರ ಮೇಲೂ ಕೂಡ ನೇರವಾಗಿ ಆರೋಪಗಳನ್ನು ಮಾಡೋದಿಕ್ಕಾಗೋದಿಲ್ಲ, ಅಥವಾ ಇದುವೇ ಸೋಂಕಿನ ಮೂಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳೋದಿಕ್ಕಾಗೋದಿಲ್ಲ. ಸೊ ಆ ಎಲ್ಲ ಅಷ್ಟು ಮಂದಿಯ ಒಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಿ ರಿಪೋರ್ಟ್ಗಳು ಬಂದ ನಂತರ ಅದರಲ್ಲಿ ನಮಗೆ ಸ್ಪಷ್ಟವಾದ ಚಿತ್ರಣ ಏನು ಅನ್ನುವಂಥದ್ದು ಲಭಿಸುತ್ತೆ ಅನ್ನುವಂತಹ ಮಾತುಗಳನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಲ್ಲಿ ಕೊಟ್ಟಿರುವಂಥದ್ದು. ನಾವು ನೇರವಾಗಿ ಮತ್ತೊಂದು ಸರ್ಕಾರಕ್ಕೆ ಬರೆಯುವಾಗಿಲ್ಲ, ನಮ್ಮ ಸರ್ಕಾರಕ್ಕೆ ಬರೆದು ಅಲ್ಲಿಂದ ಅಲ್ಲಿಗೆ ಹೋಗಿ ಬಿಟ್ಟು ಡಾಟಾ ಕಲೆಕ್ಟ್ ಇಲ್ಲ, ನಮ್ಮ ಸರ್ಕಾರದಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಡಾಟಾ ಬರಬೇಕು. ಆ ಡಾಟಾವನ್ನೇ ಇಟ್ಟು ಸರ್ಕಾರಕ್ಕೆ ಅಲ್ಲಿ ಡಿಫ್ರೆಂಟ್ ಇದೆ. ಒಂದು ನಾವು ಫೆಬ್ರವರಿ 1ನೇ ತಾರೀಕಿಂದ ತಗೊಂಡಿದ್ದೀವಿ. ಅರೌಂಡ್ OPD ಆಗಿಬಿಟ್ಟು ಕೇರಳ ರಾಜ್ಯದಿಂದ 1200ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಆಮೇಲೆ ಇನ್ಪೇಷೆಂಟ್ ಆಗಿಬಿಟ್ಟು 177 ಬಂದಿದ್ದಾರೆ. ಅಲ್ಲಿ ಯಾರಿಗಾದರೂ ಆ ಬಂದ ರೋಗಿಗಳು ಪಾಸಿಟಿವ್ ಆಗಿದ್ದಾರಾ ಅಥವಾ ಅವರು ಯಾರಾದರೂ ಕ್ವಾರಂಟೈನಲ್ಲಿದ್ದಾರಾ, ಸೊ ಅದನ್ನಾಗಿಬಿಟ್ಟು ಆ ಡಾಟಾ ಇದ್ದರೆ ವಿ ಕ್ಯಾನ್ ಲಿಂಕ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಅವರು ಬರೋದಿಲ್ಲ.
ಈಗ ಈ ಫಸ್ಟ್ ಕೇಸ್ ಡಿಟೆಕ್ಟ್ ಆದ ನಂತರ ನೆಕ್ಸ್ಟ್ ಡೇ ಅವರು ಆ ಪೀರಿಯಡಲ್ಲಿ ಬಂದು ಓದೋದೆಲ್ಲ ಪೇಷಂಟ್ಸ್ ಲಿಸ್ಟ್ ನಿಮಗೆ ಕೊಡುವಾಗ ಲೇಟ್ ಆಗಿಲ್ಲ ಡಿಸ್ಕಸ್ ಮಾಡಲಿಲ್ವಾ? ಗಿವನ್ ಲಿಸ್ಟ್ ಏನು ಲೇಟ್ ನಾವು ಕೇಳಿದ ಡೇಟ್ಸನ್ನು ಕೊಟ್ಟಿದ್ದಾರೆ. 24ನೇ ತಾರೀಕಿಂದ ಸ್ಟಾರ್ಟ್ ಮಾಡಿರುವಂಥದ್ದು. ಫಸ್ಟು ಅಲ್ಲಿ ಈಗ ನಿನ್ನೆಲ್ಲ ಮೊನ್ನೆ ಸೋಮೇಶ್ವರ ವಿಲೇಜಲ್ಲಿ ಒಂದು ಕೇಸ್ ಇದ್ದಾರೆ. ಅವರು ಕಾಶ್ಮೀರಕ್ಕೆ ಒಂದು 20-25 ದಿವಸ ಮೊದಲು ಹೋಗಿ ಬಂದವರು. That was a 12th day sample. 12th day sample. First day sample negative. First day negative ಬಂದಿರುತ್ತೆ. So that is why we always do the 12th day sample. 12th day sample ಅಲ್ಲಿ ಸುಮಾರು ಕೇಸಸ್ ಪಾಸಿಟಿವ್ ಬರುತ್ತೆ. ಫಸ್ಟ್ ಅಲ್ಲಿ ಅದು ನೆಗೆಟಿವ್ ತೋರಿಸಿರೋದಿಲ್ಲ ವೈರಸ್. ಇನ್ ದಿಸ್ ಕೇಸ್ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ದಿಸ್ ಇಸ್ ದ ಫಸ್ಟ್ ಡೇ ಸ್ಯಾಂಪಲ್. ಫಸ್ಟ್ ಡೇ ಸ್ಯಾಂಪಲ್ ಅಲ್ಲಿ ನಮ್ಗೆ ಇಷ್ಟು ಜನ ಬಂದಿದ್ದಾರೆ. ಫೆಬ್ರವರಿಯಿಂದ ತಗೊಂಡಿದ್ದೇನೆ ಫೆಬ್ರವರಿಯಿಂದ ನೀವು ಈ ಪೇಷಂಟ್ ಫಸ್ಟ್ ಕೇಸ್ ರಿಪೋರ್ಟೆಡ್ ಇನ್ ಕಾಸರಗೋಡ ಜನವರಿ 30. ಅದರಿಂದಾಗಿಬಿಟ್ಟು ಫೆಬ್ರವರಿ 1ರಿಂದ ಯಾಕಂದರೆ ಪದೇ ಪದೇ ನಾವು ಕೇಳೋಕ್ಕಾಗೋದಿಲ್ಲ, ಸರಿಯಾಗಿಲ್ಲ. ಒಂದು ಸರ್ಕಾರ ಒಂದೇ ಸರಿ ಮುಗಿಸ್ಬಿಡ್ಬೇಕು.